ಬಂಧುಗಳ ನಮಸ್ಕಾರ. ಈಗಾಗಲೇ ಹಲವಾರು ವರ್ಷಗಳಿಂದ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ತುಳು ಭಾಷೆಯನ್ನು ಸೇರಿಸಬೇಕನ್ನುವುದ್ರ ಬಗ್ಗೆ ನಡೀತಾ ಇದೆ. ಅದಕ್ಕೆ ನಮ್ಮದು ಕನ್ನಡ ಸಾಹಿತ್ಯ ಪರಿಷತ್ತಿಂದ ತುಂಬ ಬೆಂಬಲ ಅಂದರೆ ನಾನು ಅದು ವೀರೇಂದ್ರ ಹೆಗ್ಡೆಯವರು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ತುಳು ಈ ಸಂದರ್ಭ. ಅದಕ್ಕೆ ನಮ್ಮದು ಸಂಪೂರ್ಣವಾದ ಬೆಂಬಲ. ನಮ್ಮ ತುಳು ಭಾಷೆ ಇದೆಯಲ್ಲ ಅದನ್ನು ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸರ್ಕಾರಕ್ಕೆ ಪತ್ರ ಕೂಡ ನಾನು ಬರಿತೇನೆ. ಈ ಹಿನ್ನೆಲೆಯಲ್ಲಿ ನಾವು ಬೆಂಬಲವಾಗಿ ನಿಲ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾವ ವಿವಾದವೂ ಇಲ್ಲ. ನನಗೆ ಈಗ ತುಳು ಭಾಷೆ ಬಗ್ಗೆ ಕೇಳಿದೆ, ನನಗೆ ಅದ್ರ ಬಗ್ಗೆ ಅಭಿಮಾನ ಇದೆ, ಪ್ರೀತಿ ಇದೆ. ನಮ್ಮ ದೊಡ್ಡಪ್ಪ ಮಹಾದೇವ ಅಡಿಗರು ದೇವಸ್ಥಾನದ ಅರ್ಚಕರು, ಅವರು ತುಳು ಲಿಪಿನಲ್ಲೇ ವೇದಾಧ್ಯಯನವನ್ನು ಮಾಡಿದವರು. ಮತ್ತು ತುಳು ನಮ್ಮ ಕನ್ನಡದ ಸೋದರ ಭಾಷೆ. ಇದು ಸಂವಿಧಾನದ ಪರಿಚ್ಛೇದ 8ಕ್ಕೆ ಸೇರಬೇಕನ್ನೋದರಲ್ಲಿ ನಮ್ಮ ಬೆಂಬಲವೂ ಕೂಡ ಇದೆ. ಈಗ ಇಲ್ಲ ಆಗಿರೋದೇನಂತ ಹೇಳಿದರೆ, ಉಡುಪಿ ಕೃಷ್ಣ ಮಠದಲ್ಲಿ ಇದು ಕನ್ನಡದಲ್ಲಿ ಬೋರ್ಡ್ ಇತ್ತು, ಶ್ರೀಕೃಷ್ಣ ಮಠದಲ್ಲಿ. ಅದು ಅದ್ರ ಬದಲು ಕನ್ನಡದ ಬದಲು ಬೇರೆ ತುಳುವಿನ ಬೋರ್ಡ್. ಇದು ಖುಷಿ ನಮಗಿಲ್ಲ, ನಾನು ಅದ್ರ ಬಗ್ಗೆ ನನ್ನ ಅಬ್ಜೆಕ್ಷನ್ ಇಲ್ಲ, ಅದ್ರ ಬಗ್ಗೆ ನನ್ನ ವಿರೋಧ ಇಲ್ಲ. ಆದರೆ ಯಾವುದೇ ನಮ್ಮ ಕರ್ನಾಟಕದಲ್ಲಿ ಯಾವುದೇ ನಾಮಫಲಕ ಇದ್ದರೆ ಮೊದಲು ಕನ್ನಡ ಇದ್ಬಿಟ್ಟು ಆಮೇಲೆ ಬೇರೆ ಭಾಷೆಗಳದ್ದು ಇರಬೇಕಾದಂಥದ್ದು ನಿಯಮ. ಈಗ ಇವರು ಸ್ವಾಮಿಗಳು ಕೂಡ ತುಳು ಲಿಪಿನಲ್ಲೇ ಸೈನ್ ಮಾಡ್ತಾರೆ ಅಂತ ಕೇಳಿದರೆ ತುಂಬ ಖುಷಿ ಆಯ್ತು ನನಗೆ. ಇವಾಗ ಅಲ್ಲಿ ನಾನಿವತ್ತು ಇದನ್ನು ನೋಡಿದೆ, ಮಠದ ಮ್ಯಾನೇಜರ್ ಗೋವಿಂದರಾಜವ್ರ ಹೇಳಿಕೆ ನೋಡಿದೆ. ಅದು ಇವಾಗ ಲಕ್ಷ ದೀಪೋತ್ಸವ ಸಂದರ್ಭದಲ್ಲಿ ನಾವು ಬೋರ್ಡ್ ಹಾಕುವ ಸಂದರ್ಭದಲ್ಲಿ ಅದು ಬರಿತಾ ಇದ್ದೀವಿ. ಈಗ ನಾವು ತುಳು ಮತ್ತು ಸಂಸ್ಕೃತದ ಬೋರ್ಡ್ ಹಾಕಿದ್ದೀವಿ, ಇನ್ನು ಕನ್ನಡ ಬೋರ್ಡ್ ಅಂತ ಹಾಕ್ತೀನಿ ಅಂತ ಹೇಳಿದರೆ ತುಂಬ ಖುಷಿ ಆಯಿತು. ಮತ್ತು ಇನ್ನೊಂದು ನಾನು ಕೃಷ್ಣ ಮಠಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ಒಂದು ನಮ್ಮ ಸೋದರ ಭಾಷೆಯಾದಂತಹ ತುಳುವಿನ ಲಿಪಿನಲ್ಲೇ ಅದರ ಹೆಸರನ್ನು ನಮೂದಿಸಿದ್ದು ಕೂಡ ನಮಗೆ ತುಂಬ ಸಂತಸವನ್ನು ತಂದಿದೆ. ಹಾಗಾಗಿ ಇದು ನಾನು ಉಡುಪಿ ಸ್ವಾಮಿಗಳಿಗೆ ಶಿರಬಾಗಿ ನಮಿಸ್ತೇನೆ, ಶರಣಾರ್ಥಿ ಅಂತೇಳಿ. ಇದನ್ನು ಯಾರು ಕೂಡ ದೊಡ್ಡದು ಮಾಡಬೇಕಾದ ಅಗತ್ಯ ಇಲ್ಲ. ನಾನು ಎಲ್ಲೂ ಸುಳ್ಳು ಹೇಳಿಲ್ಲ, ತಪ್ಪುಗಳನ್ನು ಮಾತಾಡಿಲ್ಲ. ಯಾಕಂದೇಳಿದ್ರೆ ನಾನು ದ್ರಾವಿಡ ಭಾಷೆಯನ್ನು ಅಧ್ಯಯನ ಮಾಡಿದವನೇ. ನನಗೆ ಕನ್ನಡ ಇರಲಿ, ತುಳು ಇರಲಿ, ತಮಿಳು ಇರಲಿ, ತೆಲುಗು ಇರಲಿ, ಮಳೆ ಇವೆಲ್ಲವೂ ಕೂಡ ಪಂಚದ್ರಾವಿಡ ಭಾಷೆಗಳನ್ನೇ. ನಮ್ಮದು ಉಡುಪಿ ತಗೊಂಡು ಹೋದಾಗ ಇದು ತುಳು ಸೋದರ ಭಾಷೆ. ನಾನು ಬೆಳಿಗ್ಗೆ ಹೇಳಿಕೆ ಕೊಟ್ಟಾಗ ಹೇಳಿದ್ದೆ ಏನಂತ ಹೇಳಿದರೆ, ಕನ್ನಡ ಮತ್ತು ತುಳುವಿನ ನಡುವೆ ಕಂದಕವನ್ನು ತರಬೇಡಿ ಅಂತಲೂ ಕೂಡ ಹೇಳಿದ್ದೇನೆ. ಇವಾಗಲೂ ಕೂಡ ಆ ಮಾತಿಗೆ ಬದ್ಧನಾಗಿದ್ದೇನೆ. ಅದರಿಂದ ನಾಮಪತ್ರದ ವಿವಾದ ಇದೆಯಲ್ಲ ಅದನ್ನು ಇಲ್ಲಿಗೆ ಅಂತ್ಯ ಮಾಡಬೇಕಾಗಿದೆ. ಇದನ್ನು ವಿವಾದ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಕೆಲವೊಂದು ತಪ್ಪು ತಿಳುವಳಿಕೆಯಿಂದ ಇದೇ ಕಾಯ್ತಿದ್ದಾರೆ. ಯಾರೂ ತಪ್ಪು ತಿಳ್ಕೊಳ್ಬೇಕಾದ ಅಗತ್ಯ ಇಲ್ಲ ಅಂತೇಳಿ ಒಬ್ಬ ಲೇಖಕನಾಗಿ ನಾನು ಪ್ರಾರ್ಥಿಸ್ಕೊಳ್ತೇನೆ. ಆದ್ದರಿಂದ ಇನ್ನು ಮುಂದೆ ಇದು ಮಾತ್ರ ಅಲ್ಲ, ಎಲ್ಲ ಈ ಸಂದರ್ಭದಲ್ಲಿ ನಾನು ಹೇಳುವುದು ಇಷ್ಟ ಇದೆ. ಇಡೀ ರಾಜ್ಯದಾದ್ಯಂತ ಯಾರೇ ನಾಮಪತ್ರ ಇರಲಿ, ಮೊದಲು ನಮ್ಮ ಕನ್ನಡ ಭಾಷೆ, ಆಮೇಲೆ ಬೇರೆ ಭಾಷೆಗಳ ಹಾಕಬೇಕಾಗಿದೆ. ಎಷ್ಟೋ ಕಡೆ ಇಂಗ್ಲೀಷೇ ಹಾಕ್ತಾರೆ, ಕನ್ನಡನೇ ಹಾಕಲ್ಲ. ಅದಕ್ಕೂ ಕೂಡ ನಮ್ಮದು ಪ್ರತಿಭಟನೆ. ಯಾಕಂದ್ರೆ ಕನ್ನಡನೇ ಇರಬೇಕು ಅಂತೇಳಿ. ಈಗ ಇವರು ತುಳು ಲಿಪಿಯನ್ನು ಮಾಡಿಬಿಟ್ಟು ಹಾಕಿದಾಗ, ಈಗ ಕೆಲವರು ತುಳು ಲಿಪಿ ಇಲ್ಲ ಅಂತ ಹೇಳ್ತಾರೆ, ಅದ್ರ ತುಳು ಲಿಪಿ ಇದೆ. ಯಾಕಂದರೆ ನಮ್ಮ ಮನೆಯಲ್ಲಿ, ನಾನು ವೈದಿಕರ ಮನೆಯಲ್ಲಿ ಹುಟ್ಟಿದ, ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡಪ್ಪ ಎಲ್ಲ ತುಳು ಲಿಪಿನಲ್ಲೇ ಓದಿ ವೇದಾಧ್ಯಯನ ಮಾಡಿಕೊಂಡು ಅಂತ ಹೇಳ್ತಾ ಇದ್ದಾರೆ. ಆದರೆ ನಮಗೆ ಗೌರವ ಇದೆ. ನಮ್ಮ ಸೋದರ ಭಾಷೆ ತುಳು, ನಮ್ಮ ಭಾಷೆ ಕನ್ನಡ ಭಾಷೆಯ ಜೊತೆಗೆ ತುಳು ಭಾಷೆ ನಮ್ಮ ಭಾಷೆ, ಅದನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಾವೆಲ್ಲ ಕನ್ನಡಿಗರು ಪ್ರಯತ್ನಿಸಲಾಗಬೇಕಾಗಿದೆ. ಆದ್ದರಿಂದ ಕನ್ನಡ ಮತ್ತು ತುಳು ಇವೆರಡು ಅಕ್ಕ ತಂಗಿಯರು, ಸೋದರ ಭಾಷೆಗಳು. ಆದ್ದರಿಂದ ಇದರಲ್ಲಿ ಯಾವ ಭಿನ್ನಾಭಿಪ್ರಾಯ ಇಲ್ಲ. ತುಳುನಾಡಿನ ಎಲ್ಲ ಸಮಸ್ತ ಜನರಿಗೆ ನಮ್ಮ ಸಂಸ್ಕೃತಿ ಮತ್ತು ನಾಡು ನುಡಿಯನ್ನು ಬೆಳೆಸುವ ಸಂದರ್ಭದಲ್ಲಿ ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ವಂದಿಸ್ತೇನೆ. ಆದ್ದರಿಂದ ಯಾರು ವಿವಾದವನ್ನು ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಯದಿಂದ ಕೇಳ್ಕೊಳ್ತೇನೆ. ಒಬ್ಬ ಲೇಖಕನಾಗಿ ನಾನು ಕೇಳ್ಕೊಳ್ತೇನೆ.